ಯಕ್ಷಗಾನ ಬಣ್ಣದ ಲೋಕದ ಅನಾವರಣ ಎನ್ನುವಂಥ ಒಂದು ಹೊಸ ಯಕ್ಷಗಾನ ಕಲೆಯ ಒಂದು ವಿಶಿಷ್ಟ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಬೆಳವಾಯಿಯ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ರಿಜಿಸ್ಟರ್ಡ್ ಇವರು ಸಂಯೋಜಿಸ್ತಾ ಇದ್ದಾರೆ. 50 ಕಲಾವಿದರ ಒಂದು ಒಗ್ಗೂಡುವಿಕೆಯಿಂದ ತೆಂಕುತಿಟ್ಟು ಯಕ್ಷಗಾನದ ಬಣ್ಣದ ಲೋಕದ ವೈಶಿಷ್ಟ್ಯಪೂರ್ಣವಾದಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಾಗಿದೆ. ಬಂಧುಗಳೇ, ಭಾಗವತರಾಗಿ ಕನ್ನಡಿಕಟ್ಟೆ ರವಿಚಂದ್ರ ಅವರು, ಹಾಗೆ ಗಿರೀಶ್ ರೈ ಕಕ್ಕೆಪದವು, ಚೆಂಡಮದ್ದಲೆಯಲ್ಲಿ ಶ್ರೀ ಪದ್ಮನಾಭ ಉಪಾಧ್ಯಾಯ, ದೇವಾನಂದ ಭಟ್ಟೆ, ರೋಹಿತ್ ಉಚ್ಚಿಲ, ಚೈತನ್ಯ ಕೃಷ್ಣ ಪದ್ಯಾಣ, ಹಾಗೆ ಶ್ರೀಧರ ವಿಟ್ಲ, ಚಕ್ರತಾಳದಲ್ಲಿ ರವಿಪ್ರಸಾದ್ ಕೆ ಶೆಟ್ಟಿ, ಹಾಗೆ ದಿನೇಶ್ ನೀರ್ಕೆರೆ ಅವರು ಹಿಮ್ಮೇಳದಲ್ಲಿ ಕಾಣಿಸಿಕೊಂಡ್ರೆ 13 ಜನ ಕೌರವಾದಿಗಳನ್ನು ತೋರಿಸಲಿಕ್ಕಿದ್ದೇವೆ. ಮೋಹನ್ ಕುಮಾರ್ ಅಂಬುಂಜೆ, ಗಣೇಶ್ ಚಂದ್ರಮಂಡಲ, ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಲಕ್ಷ್ಮಣ ಮರಕಡ, ಅರಳ ಗಣೇಶ್, ಡಾಕ್ಟರ್ ಶ್ರುತಕೀರ್ತಿ ರಾಜೂಜಿರೆ, ರಂಜಿತ್ ಮಲ್ಲ, ಸತೀಶ್ ನೀರ್ಕೆರೆ, ಪ್ರಸಾದ್ ಸವಣೂರ್, ಪುನೀತ್ ಬುಳಿಯಾರ್, ಗಣೇಶ್ ಬಾಲೆಮಾರ್, ಪ್ರಣೀತ್ ಇವರು ಕೌರವಾದಿಗಳಲ್ಲಿ ಕಾಣಿಸಿಕೊಂಡ್ರೆ ಸಂಸಪ್ತಕರು 7 ಬಣ್ಣದ ವೇಷ ಒಮ್ಮೆಲೆ ರಂಗ ಪ್ರವೇಶಿಸಲಿಕ್ಕಿದೆ. ಇದರಲ್ಲಿ ಸಂಸಪ್ತಕರಾಗಿ ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ, ಹರಿನಾರಾಯಣ ಭಟ್ ಎಡನೀರು, ಶ್ರೀ ಬಾಲಕೃಷ್ಣ ಮಿಜಾರ್, ಮಧುರಾಜ್ ಎಡನೀರು, ಪ್ರಕಾಶ್ ಸಾಗರ, ಮನೀಶ್ ಪಾಟ್ರಾಳಿ ಎಡನೀರು, ಹಾಗೆ ಮುಖೇಶ್ ದೇವದಾರ್. ಅರ್ಜುನನಾಗಿ ಶ್ರೀ ರಾಧಾಕೃಷ್ಣ ನಾವಡ ಇವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಕೃಷ್ಣನಾಗಿ ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಸಂಸಪ್ತಕರ ದೂತನಾಗಿ ಶ್ರೀ ಕೋಡಪದವು ದಿನೇಶ್, ದ್ರೋಣನ ದೂತನಾಗಿ ಶ್ರೀ ಕಡಬ ದಿನೇಶ್. ಅಂಬರು ಹದಳಲೇ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯುಳ್ಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜ ಸಲವಾಳಿಯರ ಪಾದ ಮುಜಗೆ ಪಡಪಡುತ್ತ ವರ್ಣಿ ಬಿಳಿ ಕಥಾಮೃತವ
ಸಾರಥಿ ನಾವು ಇಷ್ಟು ಜನ ಒಟ್ಟಾದದ್ದೇ ವಿಶೇಷ. ಒಂದೊಂದು ತಲೆ ಬಿಸಿಯಲ್ಲಿ ಒಂದೊಂದು ಕಡೆಯಲ್ಲಿ ಇದ್ದವರು ನಾವು. ಮೂರಂಕಿ ಇದ್ದೆವು, 100 ಮಂದಿ. ಆ ರಕ್ಕಸಿ ಗಂಡ ಕೆಲವು ತೆಗೆದಿದ್ದಾನೆ, ಎಲ್ಲ ಇಲ್ಲ ಈಗ. ಆದ್ರೆ ಇದ್ದವರು ಒಗ್ಗಟ್ಟಿನಲ್ಲಿ ಇದ್ದೇವೆ. ಅವರದ್ರಲ್ಲಿ ಹಾಗಲ್ಲ. ತಮ್ಮ ಬೆಂಕಿದ ಅಣ್ಣನ ಕೈಗೆ ಕೊಡುವ 5 ಜನ ಇದ್ರು ಪೂರ್ತಿ ಸರಿ ಇಲ್ಲ. ಒಗ್ಗಟ್ಟು ಹೇಗೆ ಅಂತ ನಮ್ಮನ್ನು ಕಲಿಬೇಕು ಅಲ್ವಾ? ನನಗೆ ಒಂದೇ ಉದ್ದೇಶ, ಊರಿನವರಿಗೆ ಇಡೀ ಹತ್ತಿನಾವತಿ ಮಾರಿ ಏನು ಒಂದು ಸೂಜಿ ಮೊನೆ ಊರುವಷ್ಟು ನೆಲವು ಪಾಂಡವರಿಗೆ ಕೊಡ್ಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ಉತ್ತರ ಗೊತ್ತಿಲ್ಲ. ಪಾಂಡವ ದ್ವೇಷ ನನ್ನ ರಕ್ತ ಅಲ್ವಾ? ಮಾರಿ ಸಂತಾನಗಳು ಕಬ್ಬಿನ ರಸ ಕುಡಿಯುವಾಗ ಕಸ ಸಿಕ್ಕಿ ಹಾಕಿಕೊಂಡ ಹಾಗೆ ಬಂದು ಹೋದ ಮೇಲೆ ನಮಗೆ ನೆಮ್ಮದಿಯ ನಿದ್ದೆ ಒಂದು ದಿವಸ ಇಲ್ಲ. ಯಾರು ಹೇಳಿದ್ರು ನಡೀಲಿಲ್ಲ ನೋಡಿ. ನಾವು ಸರಿ ಇಲ್ಲ ಅಂತ ಹೇಳುದು ಯಾರು? ಬಾಲ್ಯದಲ್ಲಿ ಕೊಟ್ಟ ಮಾತನ್ನು ಮರೆತು ಒಂದು ದನ ಸ್ನೇಹಿತನಿಗೆ ಕೊಡ್ಲಿಕ್ಕಾಗದ ದೃಪದ ಅವರ ಕಡೆ ಸಂಬಂಧಿಕರ ಬಗ್ಗೆ ಬಾಂಧವ್ಯ ಇರಿಸಿಕೊಳ್ಬೇಕು ಅಂತ ಹೇಳುವವ ಮಾವ ಭಾವನನ್ನು ಕೊಂದ ಕೃಷ್ಣ ಅವ ಸಂಧಾನಕ್ಕೆ ಬರುವುದು. ಕರ್ಣನ ಜಾತಿ ಇಲ್ಲ ಅಂತ ಹೇಳುವವ ರಕ್ಕಸಿಯನ್ನು ಮದುವೆ ಆದ ಭೀಮ. ಇಂಥ ನೈತಿಕತೆ ಇಲ್ಲದವರು ನಮ್ಗೆ ಎಂತದ ನೀತಿ ಪಾಠ ಹೇಳುವುದು? ಹಾಗಾಗಿಯೇ ದುರವೇ ಸರಿ ಎನ್ನುವ ನಿರ್ಣಯ ಮಾಡಿದ ಮೇಲೂ ನೆಮ್ಮದಿ ಉಂಟಾ? 12 ದಿವಸ ಕಳೆಯಿತು. 10 ದಿವಸ ನಮ್ಮ ಅಜ್ಜ ಅವರು ಹೇಳಿದ್ದನ್ನು ಮಾಡಿದ್ದಾರೆ, ನಮಗೆ ಪ್ರಯೋಜನದ್ದು ಮಾಡಲಿಲ್ಲ. 10,000 ಮಕುಟಧಾರಿಗಳನ್ನು ತರೆಯುತ್ತೇನೆ ದಿನಕ್ಕೆ ಅಂತ ಮೊನ್ನೆ 9ನೇ ದಿವಸ ಮಧ್ಯಾಹ್ನವೇ ಮುಗಿಸಿದ್ದಾರೆ. ಅದು 90,000 ಹೋಯ್ತು. ಮಧ್ಯಾಹ್ನದ ದಿವಸ ಮುಗಿಸಿಯೂ ಮತ್ತೆ ಒಂದು ತೆಗೆದಿಲ್ಲ. ಮತ್ತೆ ಕೃಷ್ಣನೊಟ್ಟಿಗೆ ಪಟ್ಟಂಗ ಅವರದ್ದು ಕರ್ಮ ಬಂದ ಅಂತೆ. ಕರ್ಮ ನಮಗೆ, ನಮ್ಮ ಕರ್ಮ ಅದು. ಸರಳ ಮಂಚದಲ್ಲಿ ಹೊರಗಿದ್ದಾರೆ. ಈಗ ಗುರುಗಳು ಸೇನಾಧಿಪತಿಗಳು ಅವರ ಬಗ್ಗೆಯೂ ಭರವಸೆ ಇರಲಿಲ್ಲ. ಈಗ ಸಭೆಗೆ ಬಂದು ಭರವಸೆಯನ್ನು ನುಡಿಯಾಡಿದ್ದಾರೆ. ನಾಳೆ ಚಕ್ರವ್ಯೂಹವನ್ನು ರಚಿಸ್ತೇನೆ, ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಹೇಳಿದ್ದಾರೆ. ಹೌದೌದು, 50,000 ಆನೆ, ಅಕ್ಷೋಹಿಣಿ ಸೇನೆ, ಇದೆಲ್ಲ ಹೇಳಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲ ವ್ಯವಸ್ಥೆ ಮಾಡಿದ ಮೇಲೆ ದ್ವಾರದಲ್ಲಿ ನಮ್ಮ ಭಾವ ಜಯದ್ರಥನನ್ನು ನಿಲ್ಲಿಸಿ ಅದು ಮಾಡುವ. ಅಲ್ಲೇ ಒಂದು ಹೇಳಿದ್ದಾರೆ, ಅರ್ಜುನ ತಪ್ಪಬೇಕು ಅಂತ ಹೇಳಿದ್ದಾರೆ. ಅವನನ್ನು ತಪ್ಪಿಸುವುದು ಹೇಗೆ ಅಂತ ಗೊತ್ತಾಗುದಿಲ್ಲ. ಹೊರಗೆ ಅಲ್ಲಲ್ಲ, ಪಾಂಡವರ ಮಾತನ್ನು ಕೇಳಿದ್ರೆ ಸಾಕು, ರಕ್ತ ಕುದಿಯುತ್ತಾ ಇದೆ. ನೀನು ರಕ್ತದ ವಿಷಯ ಹೇಳಬೇಡ. ಅವೊಬ್ಬ ನಿನ್ನ ರಕ್ತ ಕುಡಿತೇನಂತೆ. ಆನಂತರವೇ ಕುದಿಯುವುದಕ್ಕೆ ಆರಂಭವಾದದ್ದು. ಬೇಕು ಎಂತದು? ಇಷ್ಟೆಲ್ಲ ವ್ಯವಸ್ಥೆ ಬೇಕು ಅಂತ ಕೇಳುವುದು ನಮ್ಮಲ್ಲಿ ಉಂಟಲ್ಲ. ಉಂಟು ಎನ್ನುವ ಕಾರಣಕ್ಕಾಗಿ ಬೇಕು. ಅವರ ಮುಂದೆ ನಾವೆಷ್ಟಿದ್ದೇವೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ನಮ್ಮ ವ್ಯವಸ್ಥೆಗಳು. ಸಿಕ್ಕಿ ಹಾಕಿಸಬೇಕು ಅವರನ್ನು. ಆದ್ರೆ ಕೆಲವು ಚಂದಕ್ಕೆ, ಅಲಂಕಾರಕ್ಕೆ ಬ್ರಾಹ್ಮಣನ ಮನೆಯಲ್ಲಿ ಈಜುಕೊಳ ಇರ್ತದೆ, ಅದರಲ್ಲಿ ಮೀನಿರ್ತದೆ, ಅದು ಪದಾರ್ಥಕ್ಕ, ಅದು ಚಂದಕ್ಕೆ ಚಂದಕ್ಕೆ ಇರಲಿ. ಇಂದಿನ ದಿವಸ
ದ್ರೋಣಾಚಾರ್ಯರು ಆಡಿದಂತಹ ಮಾತು, ಆ. ಅದಕ್ಕನುಗುಣವಾಗಿ ನಾವು ವ್ಯವಸ್ಥೆಯನ್ನೇ ಮಾಡಬೇಕು. ಹೌದೌದು. ಆದ್ರೆ ನನಗೆ ಒಂದು ಹೊಳೆಯುವುದೇ ಇಲ್ಲ. ಯಾವ್ದದು? ಈ ಅರ್ಜುನನನ್ನು ತಪ್ಪಿಸುವುದು ಹೇಗೆ? ಮತ್ತೆ ಎಂತದಕ್ಕೆ ಕರ್ಮಕ್ಕೆ ಇರುವಂತ ಅಣ್ಣ ಬೆಳಕತೆಯ ಧ್ಯೇಯ ಅದನ್ನೇ ಮಂತ್ರವಾಗಿಸಿ ಬದುಕಿನುದ್ದಕ್ಕೂ ಅದನ್ನು ಧ್ಯೇಯವಾಗಿಸಿಕೊಂಡವ ನೀನು. ರಾಕ್ಷಸ ಮುಕ್ತವಾದ ಪ್ರಪಂಚ ತ್ರೇತೆಯ ರಾಮ. ಹೌದು. ಪಾಂಡವ ಮುಕ್ತವಾದ ಭೂಮಿ ಕೌರವ ಧ್ಯೇಯ. ಇದು ದ್ವಾಪರ ಯುಗದ ರಾಮ ನಾನಿ. ಅಣ್ಣ, ನೀ ನಡೆವ ಹಾದಿಗೆ ನಾವು ಹಾಸಿಗೆ ಮಾತ್ರವೇ ಅಲ್ಲ, ಹಾಸುಗಲ್ಲಾಗಿ ನಿನ್ನ ಜೊತೆ ಸಾಗಿದವರು ನಾವು. ಹೌದು. ನಿನಗೆ ತೊಡಕಾಗುವ ಪಾರ್ಥರಿಗೆ ದೂರದಲ್ಲಿ ನಾವು ಉತ್ತರ ಕೊಡ್ತೇವೆ. ದೂರದಲ್ಲಿ ಬರ್ಬೇಕಿಲ್ಲ ಅಂತ ಹೇಳಿ ಯೋಚನೆ ಮಾಡು. ಪರೀಕ್ಷಾ ರಂಗದಲ್ಲಿ ನಮ್ಮ ಗುರುಗಳೇ ಹೇಳಿದಂತಹ ಮಾತು ಏನು? ಪಾರ್ಥ ಏವ ಧನುರ್ಧರಃ ಎಂಬ ಹಾಗೆ. ಅವರಿಗೆ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚು ಅವನಲ್ಲೇ ಪ್ರೀತಿ, ಪುತ್ರ ಶಿಷ್ಯ ವ್ಯಾಮೋಹ. ಹಾಗೆ ಅಂತ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದೇ ಇಲ್ಲ. ಪ್ರತಿ ಶಕ್ತಿಯನ್ನು ನಾವು ಕೂಡ ಬೆಳೆಸುತ್ತಾ ಇದ್ದೇವೆ. ಆದ್ದರಿಂದ ಪಾರ್ಥನನ್ನು ತಪ್ಪಿಸುವ ಕುರಿತಾಗಿ ನೀನು ಏನು ನಿರ್ಣಯವನ್ನು ಕೈಗೊಳ್ಳುತ್ತಿ ನಮ್ಮ ಸಹಮತ. ಹೌದು. ಇಂದಿನ ದಿನದ ಯುದ್ಧದಲ್ಲಿ ಗುರುಗಳು ವ್ಯೂಹವನ್ನು ರಚಿಸಿ 12 ದಿವಸದ ಯುದ್ಧವು ಮುಗಿದು ಹೋಯಿತು. 13ನೆಯ ದಿವಸದ ಯುದ್ಧ ಅರ್ಜುನನನ್ನು ತಪ್ಪಿಸುವ ವಿಚಾರ. 13ನೇ ದಿವಸಕ್ಕೆ ಪಾಂಡವರಿಗೊಂದು 13 ಆಗಬೇಕು. ಹೌದಪ್ಪ, ಇವತ್ತಿನ ದಿವಸ ನನಗೆ ಆಜ್ಞೆ ಕೊಟ್ಟರೆ ನಾನು ಮುಗಿಸಿ ಬರ್ತೇನೆ.
ನನಗೆ ದಿವಸ ರಾತ್ರಿ ತಲೆಗೆ ಕೈ ಇಟ್ಟುಕೊಳ್ಳುವುದೇ ಕೆಲಸ. ಬಿಡು ಬಿಡು, ಯಾವುದೇ ಶೋಕ ಬೇಡ. ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ನಾವಿದ್ದೇವೆ ನಾವಿದ್ದೇವೆ. ಅಣ್ಣ ತುತ್ತುಬಾರ್ತನಾಗಿದ್ದಾನೆ. ಹೌದು, ಅರ್ಜುನನೊಬ್ಬ ತಪ್ಪಬೇಕು. ಮತ್ತೆ ಉರಗಭೂಷಣವರ ಉಂಟು, ನಮ್ಮ ಭಾವನೆ ಉಂಟು, ಅದು ಉಂಟಪ್ಪ. ಹಾಗಿರುವಾಗ ಅವನನ್ನು ತಪ್ಪಿಸಬೇಕಾದ್ರೆ ನಮ್ಮಲ್ಲಿ ಯಾರಾದ್ರೂ ಒಬ್ಬರು ಸಮದಂಡಿಯಾಗಿ ಹೋರಾಟ ಮಾಡ್ಬೇಕು. ನನಗೆ ಒಂದು ಆಜ್ಞೆ ಕೊಡು, ನಾನು ನಿರ್ವಹಿಸ್ತೇನೆ. ಹೌದೇ? ಉಳಿದವರೇ ಕೇಳು ಎಲ್ಲೋ ನೀನು ಯಾವಾಗ ಪ್ರಶ್ನೆ ಕೇಳುತ್ತೆ ಎಂಬುದಾಗಿ ನಾನು ಕಾಯ್ತಾ ಇದ್ದದ್ದು. ನಾನು ಹಾಗೆ, ನೀನು ಯಾವಾಗ ಉತ್ತರ ಕೊಡ್ತೀನಿ ಅಂತ ಕಾಯ್ತಿದ್ದದ್ದು. ಯಾಕೆ ಯಾಕೆ? ಕಾಯುವುದಕ್ಕೆ ಒಂದು ಕಾರಣವಿದೆ. ಏನು? ನಾವು ಒಬ್ಬರು ಇಬ್ಬರೇ ಹೇಳು, ಅಲ್ಲಲ್ಲ, ಅದೆಷ್ಟೋ ಮಂದಿ ಇದ್ದೇವೆ. ಹೌದೌದು, ಹಲವರು ಮಂದಿಯ ಹಲವು ಅಭಿಪ್ರಾಯಗಳು ಕೇಳುವುದಕ್ಕೆ ಸಾಧ್ಯ. ಈಗಾಗಲೇ ಕೆಲವು ರೀತಿಯ ಮಾತನ್ನು ಹೇಳಿದ್ದಾರೆ. ಆದರೆ ನಾನು ಹಾಗಲ್ಲ, ಹೇಳಿ ತೋರಿಸುವುದಿಲ್ಲ, ಮಾಡಿ ಸ್ವಲ್ಪ ಬೇಗದಲ್ಲಿ ಮುಗಿಸುವಂತ ಮುಂದೆ ಬಂದದ್ದು. ಒಳ್ಳೇದು ಒಳ್ಳೇದು. ಈಗ ನಾವು ಹೋದ್ರೆ ಸರಿಯಾಗುವುದಿಲ್ಲ. ಮತ್ತೆ ಕೆಲವರನ್ನು ಕಳಿಸಿದ್ರೆ ಹೇಗೆ? ಈಗ ಅರ್ಜುನ ಕೆಲವರ ಮಾತಿಗೆ ಬಗ್ತಾನೆ. ನಮ್ಮ ಪಾಳ್ಯದಲ್ಲಿ ಅಂತವರು ಕೆಲವರಿದ್ದಾರೆ, ಅವರ ಮಾತಿಗೆ ಬಗ್ಗಿದ್ರು ಬಗ್ಗ್ಯಾರು. ಹೌದಾ? ಒಂದು ಒಳ್ಳೇದುಂಟು. ಮೊದಲು ನಾನು ಪೂರಕವಾಗಿದ್ದೆ, ಇನ್ನು ಚಿಂತೆಯನ್ನು ಮಾಡಬೇಡ, ನಾನಿದ್ದೇನೆ. ಅಗ್ರಜ
ಅಭಿಪ್ರಾಯ ಒಂದು ಸುತ್ತಿನಲ್ಲೇ ಮುಗಿಸಾಯ್ತಾ? ಹೌದಾ? ಚಿಂತಿಸುವಾಗತ್ತಿಲ್ಲ, ನಿರೀಕ್ಷೆ ತಪ್ಪಿಸಬೇಕು ಅಂತ. ಹೌದೌದು, ನಾನು ಸತ್ಯ ಹೇಳ್ತೇನೆ, ಪರಾಕ್ರಮದಿಂದ ನನಗೆ ಅವನನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸ್ವಲ್ಪ ವಿಜ್ಞಾನ ಕಲ್ತಿದ್ದೇನೆ. ಅವ ರಾತ್ರಿಯಲ್ಲಿ ಬಿಡಾರದಲ್ಲಿ ಮಲಗುವಾಗ ಈ ಸ್ಮೃತಿ ತಪ್ಪಿಸುವ ಒಂದು ಔಷಧಿ ಉಂಟು, ಹೋಗಿ ಅವನ ಮೂಗಿಗೆ ಹಿಡಿಯುವುದು, ಆಗ ಸ್ಮೃತಿ ಹೋಗುತ್ತದೆ. ಹೊತ್ತುಕೊಂಡು ಹೋಗಿ ನನ್ನ ಕೋಣೆಯಲ್ಲಿ ಇರಿಸ್ತೇನೆ. ನಾವು ಅಲ್ಲಿ ಯಾರಾದ್ರೂ ಶಿಬಿರದಲ್ಲಿ ನೋಡಿದ್ರೆ ನಿನ್ನ ಹೆಣ ತರುವ ಹಾಗಾದ್ರೆ ಅದು ಮತ್ತಿನ ವಿಷಯ. ಈಗ ನಾವೇನಾದ್ರೂ ಮಾಡ್ಬೇಕು? ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ತಮ್ಮ. ಆಗುದಿಲ್ವಾ? ಯಾಕೆ ಗೊತ್ತುಂಟ? ಹಾಗೆ ಮಾಡುದಿದ್ರೆ ಯುದ್ಧ ಬೇಕಿತ್ತ. ಹಾಗಿದ್ರೆ ಇವ ಹೇಳಿದ್ದೆ, ನಾವು ಏನು ಮಾಡುದು? ವಿಜ್ಞಾನ ಹೆಚ್ಚು ಕಲ್ತ್ರೆ ಹೀಗೆ ಆಗುದು. ಹೌದು, ಬೇಡ, ನಾವು ಯಾರು ಹೋಗುವುದು ಬೇಡ. ಮತ್ತೆ ನಮಗೆ ಪ್ರಧಾನ ಲಕ್ಷ್ಯ ಪಾಂಡವರಲ್ಲಿ ಒಬ್ಬ ಸೆರೆಯಾಗುವುದು. ಹೌದು, ಅರ್ಜುನನನ್ನು ತಪ್ಪಿಸಲಿಕ್ಕೆ ನಮ್ಮ ಸೇನೆಯಿಂದ ಒಂದೇ ಒಂದು ಜನ ಕಡಿಮೆ ಆಗಬಾರ್ದು. ನಾವು ಬೇರೆ ವ್ಯವಸ್ಥೆ ಮಾಡಬೇಕು. ಏನು ಮಾಡುದು ಈಗ? ನನಗೆ ಒಮ್ಮೆಲೆ ನೆನಪಾಯ್ತು, ಯಾರು? ಚಿತ್ರಸೇನ ಕಾಳಗದಲ್ಲಿ ಅರ್ಜುನನನ್ನು ಬಿಡಿಸುವಾಗ ನಾನು ಬಹಳ ಖಿನ್ನನಾಗಿ ಹೋಗಿದ್ದೆ. ಆಗ ನನಗೆ ಧೈರ್ಯ ಕೊಟ್ಟವರು ಸಂಕ್ಷಪ್ತಕರು, ಪಾತಾಳದವರು. ಅವರು ಕೊಟ್ಟ ಧೈರ್ಯ ಹುಸಿ ಆಗ್ಲಿಕ್ಕಿಲ್ಲ. ಅವರನ್ನು ನೆನವರಿಕೆ ಮಾಡಿ ವ್ಯವಸ್ಥೆ
ಎಂಬ ಹಾಗೆ ಕೊಂಡಾಡುತ್ತಾರೆ. ನಿಜ. ನಾವು ಪಕ್ಕವನ್ನ ಮಾಡಿ ಯುದ್ಧವನ್ನ ಮಾಡುವವರು, ಹಾಗಾಗಿ ನಮ್ಮನ್ನೆಲ್ಲರೂ ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ನಾವೆಲ್ಲ ಜೊತೆಯಾಗಿ ಬೋಧಕಸ್ಥನಾಗಿರುವಂತಹ ಸಂದರ್ಭದಲ್ಲಿ ವೈಭವದ ಸಭೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತಾ ಇದ್ದಾರೆ. ಇದನ್ನೆಲ್ಲ ಸಂಭ್ರಮವನ್ನು ಕಾಣುವುದಕ್ಕೆ ನಾವು ಈ ಕ್ಷಣದಲ್ಲಿ ಜಾಂಬೋರಿಯನ್ನು ನಿರ್ಮಾಣ ಮಾಡುತ್ತೇವೆ. ನಮ್ಮ ಸಾಧನೆ ಏನು ತಮ್ಮ? ಸ್ವರ್ಗವನ್ನು ಯಾರಿದವರು ಸ್ವರ್ಗವನ್ನು ಸ್ವಾಧೀನ ಮಾಡಿದರು. ಆ ಸಂದರ್ಭದಲ್ಲಿ ಓರ್ವ ಮಾನವನಿಂದಲಾಗಿ ಏನಾಯ್ತು ಆತನ ದುರದಲ್ಲಿ ಮೆಚ್ಚಿದ
ಅವನಿಗೆ ಯಾವುದೋ ರೀತಿಯ ಕಷ್ಟ ಒದಗಿರಬೇಕು. ಅದಕ್ಕಾಗಿ ನಾವು ಮಾಡೋದೇನೋ ಯಾವುದೋ ಕಷ್ಟ ಕಾಲವನ್ನು ನಪ್ಪಿಸಿಕೊಂಡು ನಮ್ಮನ್ನು ಸ್ಮರಿಸಿದ್ದಾರೆ ಅಂತ ಆದ್ರೆ ನಾವು ಈಗಲೇ ಹೋಗಿ ಅವನಿಗೆ ಪ್ರೋತ್ಸಾಹವನ್ನು ಧೈರ್ಯವನ್ನು ತುಂಬಬೇಕಾದ ಕರ್ತವ್ಯ. ನಾವೆಲ್ಲರೂ ತೆರಳೋಣ. ನನ್ನದಾಯ್ತು, ಪರಸ್ಪರ ಆಯ್ತು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬಂದಿದ್ದೀರಲ್ಲ, ಒಬ್ಬನನ್ನು ಬಿಡದೆ ಬಂದಿದ್ದೀರ. ನಾವು ಹಾಗೆಲ್ಲ ಬಿಟ್ಟು ಬರುವ ಸಂಗತಿಯೇ ಇಲ್ಲ ನಮ್ಮ. ಬಹಳ ಸಂತೋಷ. ಸಂಕ್ಷಪ್ತಕರೆಲ್ಲ ಬಂದದ್ದು ನನಗೆ ಆನೆಬಲ ಬಂದ ಹಾಗಾಗಿದೆ. ಹೌದಲ್ವಾ? ಈಗಿನ ಮೂರು ಜನ ಸಂಬಂಧಿರಿದ್ದಾರೆ, ಎಲ್ಲರೂ ಪರಾಕ್ರಮಶಾಲಿಗಳು. ಆದ್ರೆ ನನಗೆ ಆಶ್ಚರ್ಯ ಆಗುವುದು, ಆ ಗೃತಭಾಂಡದಲ್ಲಿ ಹೇಗಿದ್ರು ಆಗ ಸಣ್ಣ ಸಣ್ಣ ತುಂಡಲ್ವಾ? ಈಗ ಬೆಳೆದು ನಿಂತಿದೆ. ಸಂಕ್ಷಪ್ತಕರೇ, ಬಹಳ ದೂರದಿಂದ ಬಂದವರು. ಹೇಗೆ ಕ್ಷೇಮವೇ? ನಿಮಗೇನು ಬಾಯಾರಿಕೆಗೆ ಬೇಕು?
ಬಿಸಿಯೋ ತಣ್ಣಗೆಯೋ ಹೊರಗೆ ತಣ್ಣಗಿದ್ದು ಒಳಗೆ ಹೋದ್ಮೇಲೆ ಬಿಸಿ ಆಗುದು ಅಂಥದ್ದು ಉಂಟು ಎಲ್ಲ ವ್ಯವಸ್ಥೆ. ಯಾವ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡುವ. ರಾಜಗಳೆಲ್ಲ ಕ್ಷೇಮವ, ಹೆಂಡತಿಯರು ಹೇಗಿದ್ದಾರೆ ಎಲ್ಲ ಕೇಳಬೇಕು ಅಂತ ಉಂಟು. ಹೌದಲ್ವಾ? ಸಂಭಾಷಣಾ ವಿಷಯ ನಾವೆಲ್ಲ ಕ್ಷೇಮಿಗಳೇ. ನಮಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ನಮ್ಮ ಪುರದಲ್ಲಿ ಪಾತಾಳವಾಸಿಗಳು ಎಲ್ಲರೂ ಕ್ಷೇಮವಾಗಿದ್ದಾರೆ. ಮತ್ತೆ ಹೆಂಡತಿ ಮಕ್ಕಳ ವಿಷಯದಲ್ಲಿ ಕೇಳುವುದೇ ಬೇಡ, ಅವರು ಸುಖವಾಗಿರ್ಬೇಕು ಅಂತ ನಾವು ಶ್ರಮ ಪಡುವುದು. ಹಾಗಾಗಿ ನೆಮ್ಮದಿಯ ಬದುಕು ನೀವು ಈ ಕ್ಷಣದಲ್ಲಿ ನಮ್ಮನ್ನು ಭರಿಸಿದ್ಯಲ್ಲ, ಏನು ಕಾರಣ? ನಿಮ್ಗೆ ಏನಾಗಿದೆ? ನಿಮ್ಗೆ ಪರಮಾತ್ಮರುಗಳಾದ ನೀವೆಲ್ಲ ಕೇಳಬೇಕು. ಕೂಳ ಪಾಂಡವರೊಂದಿಗೆ ಬಂದಂತ ಕಾಳಗದ ಪರಿ ನಿಮಗೂ ವದಂತಿಯಾಗಿ ಬಂದಿರಬೇಕು. 12 ದಿವಸ ಆಯಿತು, ಸರಿಯಾದ ಫಲಿತಾಂಶವೇ ಸಿಗಲಿಲ್ಲ. ನಾಳೆ ಒಂದು ಹೊಸ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಗುರುಗಳು, ಸೇನಾಧಿಪತಿಗಳಾದಂತಹ ದ್ರೋಣಾಚಾರ್ಯರು. ಹಾಗಾಗಿ ಆ ಚಕ್ರವ್ಯೂಹದಲ್ಲಿ ಫಲಿತಾಂಶ ಸಿಗಬೇಕಾದ್ರೆ ಅರ್ಜುನ ತಪ್ಪಬೇಕು ಅಂತ ಅವರ ನಿಲುವು. ತಪ್ಪಿಸುವುದು ಹೇಗೆ ಅಂತ ಯೋಚಿಸಿ ನಿಮ್ಮನ್ನು ಕರೆದದ್ದು. ಹೌದಲ್ವಾ? ಹೌದು. ಅದಕ್ಕಾಗಿ ಅಲ್ವಾ ಬಿಡಬಾರ್ದು. ನಮಗೊಂದು ರಣವೀರ್ಯವನ್ನು ಕೊಟ್ಟದ್ದೇ ಹೌದಾದರೆ ಗಾತ್ರಾರಿಯ ನಂದನಿಗೆ ಅಂದರೆ ಅರ್ಜುನನಿಗೆ ಧರೆಯಲ್ಲಿ ಮೊಗವೆತ್ತನ ಹಾಗೆಯೇ ಶಿಕ್ಷೆ ಕೊಡದೆ ಆಯಿತರೆ ನಾವು ಸಂಸಪ್ತಕರಲ್ಲ. ಇನ್ನ ಹಾಗೆ ಉಳಿದವರು ಉತ್ಸವದಲ್ಲಿ ತಂದೆಯ ಕೊಂದ ತಾನು ದೇವಲೋಕದಲ್ಲಿ ಕೊಂದು ಮುಗಿಸಿದಂತಹ ನರನನ್ನು ಈ ಭೂಮಿಯಲ್ಲಿ ಉಳಿಯಕೊಡೆ ಅನ್ನುವಂತಹ ಶಪಥವನ್ನು ಮಾಡಿ ಬಂದಿದ್ದೇವೆ. ಹಾಗಾಗಿ ನಾವು ನಿಮಗೆ ಬೆಂಬಲವಾಗಿದ್ದೇವೆ. ಯೋಚನೆ ಮಾಡಬೇಡ, ನೀನು ದುಃಖ ಪಡುವ ಅಗತ್ಯವೇ ಇಲ್ಲ. ಇನ್ನು ಮುಂದೆ ನಡೆಯುವಂತಹ ಯುದ್ಧದಲ್ಲಿ ಭಾರತ ಇಲ್ಲ ಅಂತ ನೀನು ತಿಳಿಯಬೇಕು. ಸಮಸ್ಯೆ ಅವನಿಗೆ ಬೇರೆ ಬೇರೆ ಜನ ಅನುಗ್ರಹ ಕೊಟ್ಟಿದ್ದಾರೆ. ಯಾವರು ಅನುಗ್ರಹ ಕೊಡ್ಲಿ? ಇಡೀ ಅವನನ್ನು ದೊಡ್ಡದು ಮಾಡಿದ್ದೆ ಸದಾಶಿವ. ಹೌದಾ? ಪಾಶುಪತ ಕೊಟ್ಟದ್ದು. ಅವ ಯುದ್ಧಕ್ಕೆ ಬಂದ್ರೆ ಅವರನ್ನು ಕೂಡ ಈ ಕಡೆಯಿಂದ ಬಾಲಕೃಷ್ಣ, ಆ ಕಡೆಯಿಂದ ಹರಿನಾರಾಯಣ ಎಲ್ಲ ಒಟ್ಟಿಗೆ ಇರುವುದು ಅವನನ್ನು. ಹಾಗಾಗಿ ಕಷ್ಟ ಆಗುದು. ಕೊನೆಗೆ ಸಿಗುವುದು ಕಡೆ ಕೊಟ್ಟಿದ್ದೇವೆ. ವೀಳ್ಯವನ್ನು ತೆಗೆದುಕೊಂಡು ಹೋಗಿ ನನಗೆ ನೆಮ್ಮದಿ ಆಗುವ ಜಯಫಲನೆಯನ್ನು ತಂದುಕೊಂಡು ಖಂಡಿತವಾಗಿ ನಿನ್ನ ಅಣ್ಣನಾಗಿಯೇ ಬರ್ತಾನೆ. ಜಯ ಹೋಗಿ ಆಯ್ತಾ? ಒಳ್ಳೆದು ಒಳ್ಳೆದು. ನಾವು ಬಂದ ವಿಷಯ ಅವರಿಗೆ ಗೊತ್ತಾಗಬೇಕು, ಭಾರತನಿಗೆ ಗೊತ್ತಾಗಬೇಕು, ಕಳಿಸಿಕೊಡಬೇಕು. ಏನು ಓಡುವುದರಿಗೆ ಓಡು ಅಂತ ಹೇಳಿದ್ದಲ್ವಾ ನೀವು? ಹೌದಯ್ಯ, ಆದ್ರೆ ಯಾಕಿಂತ ಕೇಳ್ಬೇಕಾ ಬೇಡವಾ? ಅಧಿಕ ಪ್ರಸಂಗ ಆಗುದಿಲ್ಲ. ಹೌದಾ? ಹಾಗಾಗ್ತದಲ್ವಾ? ಹೌದು. ನೀನೀಗ ಓಡಬೇಕಂತ ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ಪಾಂಡವರ ಬಿಡಾರಕ್ಕೆ. ಆಯ್ತು. ಪಾಂಡವರ ಬಿಡಾರದಲ್ಲಿ ಯಾರ ಬಳಿಗೆ ಹೋಗ್ತೀಯ? ಗೊತ್ತಿಲ್ಲ. ಗೊತ್ತಿಲ್ವಾ? ಅವ ಇದ್ದಾನಲ್ಲ, ಯಾರು?
ಮಧ್ಯಮ ಹಾ. ಯಾರು ಮಧ್ಯಮ ಯಾರವ ಮಧ್ಯಮ ಅವ ಅಲ್ವೋ ಮಧ್ಯಾಹ್ನ ಬಾಡ್ಗಣ ಮಧ್ಯಾಹ್ನ ಬಾಡ್ಗಣ ಮಧ್ಯಮ ಮಧ್ಯಾಹ್ನ ಬಾಡ್ಗಣ ಮಧ್ಯಾಹ್ನ ಮಾಡ್ಕನಲ್ಲ ಆಯ್ತಲ್ಲ ಅದು ನೀನು ಅದೇ ಬೇಡ ಕೆಲಸ ಮಾಡಿದ್ದು ಈಗ ಯಾವುದು ನೀನು ಹೇಳಿದ್ದು ಅಲ್ಲಲ್ಲ ಅಲ್ಲಲ್ಲ ಈಗ ಹೋಗ್ಬೇಕಾದ್ದು ಅಲ್ಲಿಗೆ ಹೇಗೆ ಹೇಗೆ ಹೋಗಬೇಕು ಯುದ್ಧಕ್ಕಾಗಿ ಆಹ್ವಾನವನ್ನು ನೀಡಿದ್ದಾರೆಂಬುದಾಗಿ ಹೇಳು. ಪಾತಾಳವಾಸಿಗಳಂತಹ ಸಂಸತ್ತಗಳು ಯುದ್ಧಕ್ಕಾಗಿ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ರಣಭೂಮಿಯನ್ನು ಸೇರಿದ್ದಾರೆ. ಅವರಲ್ಲಿ ಯುದ್ಧವನ್ನ ಮಾಡುವುದಕ್ಕೆ ನೀನು ಸನ್ನದ್ಧನಾಗಿ ಬರಬೇಕು. ಬರುವಾಗ ಹೇಗೆ ಬರಬೇಕು? ನೀಲಾಂಗನ ವ್ಯಕ್ತಿ. ಈಗ ಏನು ಗೊತ್ತಿಲ್ಲ. ನೀಲಾಂಗ ಗೊತ್ತಿಲ್ವಾ? ಅವರಿಗೆ ಸಾರಥಿ ಆಗಿದ್ದಾರೆ. ಮೈಯೆಲ್ಲ ನೀಳವಾಗಿದೆ. ಕೃಷ್ಣ. ಆ ಕೃಷ್ಣನನ್ನು ಬಿಟ್ಟು ಬೇರೊಬ್ಬರಿದ್ದಾರೆ ಪತಾಕೆಯಲ್ಲಿ ಮಂಗ. ಹನುಮಂತ. ಯಾರು? ಹನುಮಂತ. ನೀನು ಅದನ್ನೇ ಮಾಡ್ತಾ ಇದ್ದೀಯ. ಅಲ್ಲ ಅವ ಗಜದಲ್ಲಿರುವ ಹನುಮಂತ. ಹಾಲ್ಮಂತ ಅಲ್ಲ, ಹನುಮಂತ. ಅವನನ್ನು ಬಿಟ್ಟು ಕೈಲಾಸಾಧಿಪತಿ ಯಾರವ? ಶಶಿಮೌಳಿ. ಯಾರು? ಶಶಿಮೂಲ್ಯ. ನಿನ್ನ ಅಪ್ಪ ಶಶಿಮೌಳಿ, ಚಂದ್ರಮೌಳಿ. ಅವರನ್ನು ಕರೆಸಿಕೊಂಡು ಯುದ್ಧ ಭೂಮಿಗೆ ಬರಬೇಕಂತೆ. ಹೇಳ್ತೀಯಾ? ಹೇಳ್ತೇನೆ. ಆಮೇಲೆ ಉತ್ತರ ಏನಾದ್ರು ಹಿಡ್ಕೊಂಡು ಬರ್ಬೇಕಾ? ಹೌದು. ಅವ ಒಂದು ವೇಳೆ ಬಾರದಿದ್ರೆ ಬಾರದಿದ್ರೆ ಏನ್ ಮಾಡುದು? ನೀನು ನಮ್ಮ ಅನ್ನ ಉಂಡವ ಹೌದಲ್ವೋ? ಹೌದು. ಏನ್ ಮಾಡ್ತೀನಿ ನೀನು? ಬಾರದಿದ್ರೆ ಏನ್ ಮಾಡ್ಬೇಕು? ಅದನ್ನು ಅಲ್ಲಿ ಬಿಸಾಡ್ಬೇಕು. ಅಲ್ಲ ಅವ ಬಾರದಿದ್ರೆ ನೀನೇನು ಮಾಡ್ತಿದ್ರೆ ನಾನು ಕೇಳು. ಏನು ಮಾಡ್ಬೇಕು ಹೇಳಿ? ಅನ್ನ ಉಂಡವ ನೀನು. ಹೌದು. ಅನ್ನಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡ್ಬೇಕು. ಅದಕ್ಕೆ ನಿನ್ನಲ್ಲಿ ಕೇಳುವುದು ಏನ್ ಮಾಡ್ತೀನಿ? ಈಗ ಅವ ನಿಮ್ಮಲ್ಲಿ ಯುದ್ಧಕ್ಕೆ ಬರ್ಬೇಕಲ್ವಾ? ನಿಮ್ಮ ಉಪ್ಪನ್ನ ತಿಂದವಲ್ವಾ? ನಿಮ್ಮ ಅನ್ನವನ್ನು ನಾನು ತಿಂದವಲ್ವಾ? ಮತ್ತೆ ನಾನು ಬಿಡ್ತೇನ? ಬಂದ್ರೆ ಬರ್ತಾನೆ, ಬರದಿದ್ರೆ ಕೈ ಹಾಕಿ ಅಲ್ಲ ತಲೆ ಕಡಿತಾನ. ಯಾರು ಮಾತಾಡುದು ಕೇಳಿ ಗೊತ್ತಾಗುದಿಲ್ಲ. ಏನಾಯ್ತಯ್ಯ? ಮತ್ತೆ ಅಣ್ಣನ ಸೆರಗಿಗೆ ಕೈ ಹಾಕಿದ್ರೆ ಹೋಗ್ಬಿಡ್ತಾರ? ಅಲ್ಲ ಹಾಗೆ ಸೆರಗಿಗೆ ಕೈ ಹಾಕಿ ಎಲ್ಕೊಂಡಾದ್ರೂ ನಾನು ಬರ್ತೇನೆ. ಹೇಗೆ ಹೇಳಿದ್ದಿ? ಮುಂದಿನಿಂದ ಹೇಳ್ಕೊಂಡು ಬರ್ತೇನೆ. ಸಾಧ್ಯ ಆಗದಿದ್ರೆ ಹಿಂದಿನಿಂದ ಆದ್ರೂ ಹೇಳ್ತು ಬರ್ತೇನೆ. ಹಿಂದಿನಿಂದ ಹೋಗಬೇಡ. ಕಷ್ಟ ಆದೀತು, ಅಪಪ್ರಚಾರ ಆದೀತು. ಮುಂದಿನಿಂದ ಆಯ್ತು, ನಾನು ಹೋಗ್ತೇನೆ.
ಕಾಣುದಿಲ್ವಾ? ಬಂದು ನನಗೆ ಡಿಕ್ಕಿಯನ್ನು ಹೊಡೆದೇ ಅಲ್ಲ. ನೀನು ನನಗೆ ಡಿಕ್ಕಿ ಹೊಡೆದದ್ದು ನಿನಗೆ ಕಾಣುದಿಲ್ವಾ? ನಾನು ನಿನಗೆ ಡಿಕ್ಕಿಯನ್ನು ಹೊಡೆದದ್ದ, ನೀನು ನನಗೆ ಡಿಕ್ಕಿಯನ್ನು ನೀನು ಹೊಡೆದ. ನನಗೆ ತಾಗಿದ್ದು. ಕುಳಿತಲ್ಲಿ ಇದ್ದವ ನಾನು, ಹಾ ಕುಳಿತಲ್ಲಿಗೆ ನೀನು ಬಂದದ್ದು, ಹೌದು. ನೀನೆತ್ತಿಯಲ್ಲಿಗೆ ನಾನು ಬಂದದ್ದಲ್ಲ. ಹಾ ಅಧಿಕ ಪ್ರಸಂಗಿ. ನನ್ನ ಹತ್ರಕ್ಕೆ ನಾನು ಹೋಗುತ್ತಿರುವಾಗ ನನಗೆ ತಾಗಿದ್ದಲ್ವಾ? ನಿನ್ನ ಕಣ್ಣಲ್ಲಿ ಮನೆಯಲ್ಲಿಟ್ಟು ಬಂದಿದ್ದೆ ನೀನು. ಕಣ್ಣು ಮುಖದಲ್ಲಿರುವುದು ನೆತ್ತಿಯಲ್ಲಿರುವುದು. ಹಾಗಿದ್ರೆ ನಿನ್ನ ತೀರ್ಮಾನ, ಹಾ ನಾನು ನಿನಗೆ ಡಿಕ್ಕಿ ಹೊಡೆದದ್ದು. ಹೌದು. ನೀನು ಮಾತನಾಡುವಾಗ ನಿನ್ನ ಸ್ವಭಾವ ಏನು ಹಾ. ನನಗೆ ಅರ್ಥ ಆಗಿದೆ. ಹಾ. ಆದ ಕಾರಣ ನಿನ್ನಲ್ಲಿ ನಾನು ಚರ್ಚೆ ಮಾಡುವುದಿಲ್ಲ. ಹಾ. ನಾನೇ ನಿನಗೆ ಡಿಕ್ಕಿ ಹೊಡೆದದ್ದು, ಸಾಕಲ್ಲ? ಹೌದಲ್ಲ, ಒಪ್ಪಿಕೊಳ್ಬೇಕು. ಮತ್ತೆ ಆಯ್ತು, ಆಯ್ತು. ನೀವು ತಾಗಿ ನನಗೆ ಬೈಯುವುದಾ? ನಾನೇ ನಿನಗೆ ತಾಗಿದ್ದೆ. ಹಾ. ಸಮಾಧಾನ ಆಯ್ತಲ್ಲ? ಸಮಾಧಾನ ಆಯ್ತು. ಯಾರು ನೀನು, ಯಾಕೆ ಬಂದೆ, ಎಲ್ಲಿಂದ ಬಂದೆ ಅದನ್ನು ಹೇಳು. ನನ್ನನ್ನು ಕೇಳಲಿಕ್ಕೆ ನೀನು ಯಾರು? ಹಾ? ನನ್ನನ್ನು ಕೇಳಲಿಕ್ಕೆ ನೀನು ಯಾರು? ಅದು ನನ್ನದು ಅಪರಾಧ ಆಗಿದೆ. ಆದ ಕಾರಣ ನಾನು ಮಾತನಾಡುವುದಿಲ್ಲ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ. ಮತ್ತೆ ನೀನು ಯಾಕೆ ಮಾತನಾಡ್ತಾ ಇದ್ದೀನಿ? ನಾನು ಇಲ್ಲಿ ಒಬ್ಬನನ್ನು ಹುಡುಕಿಕೊಂಡು ಬಂದದ್ದು. ಒಬ್ಬನನ್ನು ಹುಡುಕಿಕೊಂಡು ಬಂದೆ. ಹೌದು. ಯಾರವ? ಅವ ಇದ್ದಾನ? ಯಾರು ಅಂತ ಹೇಳದೆ ಅವ ಇದ್ದಾನಂತ ನನಗೆ ಅರ್ಥ ಅವ ಆಗಿದೆ. ಅಜೀರ್ಣ ಅಜೀರ್ಣ ಅಜೀರ್ಣ. ಅಜೀರ್ಣ. ಇಲ್ಲಿ ಸತ್ಯ ಯಾರಿಗೂ ಅಜೀರ್ಣ ಆಗ್ಲಿಲ್ಲ. ಅಲ್ಲ ಅಷ್ಟೇ. ಅವನಿಗೆ ಹತ್ತು ಹೆಸರು ಉಂಟಂತೆ. ಹಾ, ಅವ ಅಜೀರ್ಣ. ಅರ್ಜುನ. ಅಜೀರ್ಣ ಅಲ್ಲ, ಏನು ಅಜೀರ್ಣ ನಿನಗೆ? ಅವ ಕಲಿಬರ್ತ. ಅರ್ಜುನ. ಕಲಿಬರ್ತ. ಏ, ಕಲಿಬರ್ತ ಅಂತ ಅಲ್ಲೂ ಏನು? ಕಲಿಬಾರ್ಥ. ಮಧ್ಯಾಹ್ನ ಪಾಡ್ದಾನ. ಏನು? ಮಧ್ಯಾಹ್ನ ಪಾಡ್ದಾನ. ಮಧ್ಯಾಹ್ನ ಪಾಡ್ದಾನ. ಏ, ಹಾಗಲ್ಲೂ ಮಧ್ಯಮ ಪಾಂಡವ. ಮಧ್ಯಾಹ್ನ ಪಾಡ್ದಾನ. ಅವ ಇದ್ದಾನ. ಹ. ಅವ ಕುಂಟಿ ಪುತ್ರ. ಹೇಗೆ? ಕುಂಟಿ ಪುತ್ರ. BMS. ಕುಂಟಿ ಪುತ್ರ. BMS. ಕುಂಟಿ ಪುತ್ರ ಅಲ್ಲ, ಕುಂತಿ ಪುತ್ರ. ಕುಂಟಿ ಭೀಬಸ್ಸು. ಅವ BMS ಅಲ್ಲ, ಭೀಬಸ್ಸು. ಭೀಮಸು. ಹ. ಅವನಿಗೆ ಮತ್ತೊಂದು ಹೆಸರು ಉಂಟಲ್ಲ. ಏನು? ಎಂತದು? ಗಾಂಧೀಜಿ. ಗಂಜಿ. ಗಾಂಧೀವಿ. ಗಾಂಧಿ. ಅವ ಇದ್ದಾನ. ಇನ್ನೇನಾದ್ರೂ ಹೆಸರು ಗೊತ್ತುಂಟ ನಿನಗೆ? ಕೆಲವುಂಟು. ಮತ್ತೆ ಧನಂಜಯ ಅಂತೆ. ಹ. ಕಾಪಿ ದೂಜ ಎಂತದ ಉಂಟಂತೆ ಕೆಲವು ಹೆಸರು. ಕಪಿಧ್ವಜ. ಹೌದು. ಹ. ಮತ್ತೆ ಸಾವಿ ಸಾಚಿ ಎಂತದು? ಸವ್ಯಸಾಚಿ. ಸವ್ಯಸಾಚ. ಸ್ವಲ್ಪ ಗೊತ್ತುಂಟು ನಿನಗೆ? ಹೌದೌದು. ಹ. ಅವನನ್ನೇ ಹುಡುಕಿಕೊಂಡು ಬಂದದ್ದು. ಹ. ಅವ ಇದ್ದಾನ. ಅವನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದು. ಅವನಲ್ಲಿ ಮಾತನಾಡುವುದಕ್ಕೆ ಬಂದದ್ದ? ಹೌದು. ಅವನನ್ನು ಇದುವರೆಗೆ ನೀನು ನೋಡಿದ್ದೀಯ? ನೋಡ್ಲಿಲ್ಲ. ಅವರನ್ನೆಲ್ಲ ನಾವ್ಯಾಕೆ ನೋಡ್ತೇವೆ? ಹೌದಾ? ಹಾ. ಅವನನ್ನು ಹುಡುಕಿ ಬಂದದ್ದು? ಹೌದು. ಅದೆಲ್ಲ ನಾನೇ. ಅರ್ಜುನ ಅಂದ್ರೆ ನಾನೇ, ಗೊತ್ತಾಯ್ತು? ನೀನೆಯಾ? ಹೌದು. ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು. ಏನಾಗುವೆ? ಎಲ್ಲಿಂದ ಬಂದೆ? ಇಲ್ಲಿ ಅವಲ್ಲ, ಮತ್ತೆ ಎಲ್ಲಿ ಅವ? ಕೆಳಗಿಂದ ಬಂದದ್ದು. ಕೆಳಗೆ ಅರ್ಥ ಆಗ್ಲಿಲ್ಲ. ಪಾತಾಳಿ ಲೋಕದಿಂದ. ಯಾವ ಲೋಕ? ಪಾತಾಳಿ ಲೋಕ. ಏ, ಪಾತಾಳಿ ಲೋಕ ಅಲ್ವೇನು? ಪಾತಾಳ ಲೋಕ. ಅಲ್ಲಿ 7 ಜನ, ಅತ್ಯಂತ ಕೆಳಗಿರುವ ಲೋಕ. 7 ಜನ ಇದ್ದಾರಲ್ಲ. 7 ಜನ. ಥಮ್ಸಪ್ ಅವರು ಕಳಿಸಿದ್ದು ನನ್ನ. ಹೇಗೆ? ಥಮ್ಸಪ್ 7 ಜನ. ಸಮಸಪ್ತಕರು. ಸಂಸಪ್. ಕೆಲವರು ಹೇಳ್ತಾರೆ ಸಂಶಪ್ತಕರು. ಸಂತಪರು. ನಿನಗೆ ಹೇಳುವುದಕ್ಕೆ, ನಿನ್ನ ಒಡೆಯನ ವಿಚಾರ ನಿನಗೆ ಹೇಳುವುದಕ್ಕೆ ನನಗೆ ಗೊತ್ತುಂಟು. ನನ್ನನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ನಿನ್ಗೆ ಗೊತ್ತಾಯ್ತಲ್ಲ, ನಿನ್ನನ್ನು ಸರಿ ಅದು ಮಾಡುವುದು ನಮ್ಮ ವೈಯಕ್ತಿಕ. ಅದನ್ನು ನೀನು ಸರಿ ಮಾಡ್ಲಿಕ್ಕೆ. ದೇವರಾಣೆ, ನಿನ್ನನ್ನು ಸರಿ ಮಾಡುವಂತಹ ವ್ಯರ್ಥ ಪ್ರಯತ್ನವನ್ನು ನಾನು ಮಾಡ್ಲಿಕ್ಕಿಲ್ಲ. ಮತ್ತೆ ಯಾಕೆ? ಬಾ. ಯಾಕೆ? ನೀನು ಸರಿಯಾಗುವುದೇ ಅಲ್ಲ. ನೀನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ ನನ್ನಲ್ಲಿ. ಬಂದ ವಿಷಯ ಕೇಳು. ನನ್ನನ್ನು ಅವರು ಕರೆದು ಕಳಿಸಿದ್ದು ಯಾಕೆ ಗೊತ್ತುಂಟ? ಯಾಕೆ? ಅವರ ಅಪ್ಪನನ್ನು ನೀನು ಕೊಂದಿದ್ಯಾ? ಅವರಪ್ಪ ಸಮಶಬ್ದಕರ ಅಪ್ಪ. ಹೌದು. ಯಾರು ಅಂತ ನಿನಗೆ ಗೊತ್ತುಂಟ? ನನಗೆ ಗೊತ್ತಿಲ್ಲ. ಅವರಪ್ಪ ನನಗೆ ಯಾಕೆ ಸುಮ್ಮನೆ? ಅವರನ್ನು ನೀನು ಕೊಂದಿದ್ಯಂತೆ. ಕೊಂದಿದ್ಯಂತೆ ಅವ ಹೇಳಿದ್ದಾನಲ್ಲ. ಹೌದು. ಆ ಹಗೆಯನ್ನು ತೀರಿಸುವುದಕ್ಕಾಗಿ ಅವರು ಈಗ ನಿನ್ನನ್ನು ಸಾಲಿಗ್ರಾಮಕ್ಕೆ ಕರೆದಿದ್ದಾರೆ. ಎಲ್ಲಿಗೆ?
ಸಾಲಿಗ್ರಾಮಕ್ಕೆ ಸಾಲಿಗ್ರಾಮ ಅಲ್ಲ, ಸಂಗ್ರಾಮಕ್ಕೆ. ಅಲ್ಲಿ ನಡೆಯುತ್ತಾ ಉಂಟಲ್ಲ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಅಲ್ವೇನು, ಕುರುಕ್ಷೇತ್ರದಲ್ಲಿ ಸಂಗ್ರಾಮ ನಡೆಯುತ್ತಾ ಇದೆ. ಅಲ್ಲಿಗೆ ನೀನು ಬರ್ಬೇಕಂತೆ. ಅವರು ಅಲ್ಲಿಗೆ ಬಂದಿದ್ದಾರೆ, ಅಲ್ಲಿಗೆ ಅವರು ಬರ್ತಾರಂತೆ. ಅಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ, ಕುರುಕ್ಷೇತ್ರದ ಹೊರಬಾಹೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ನೀನ್ ಅಲ್ಲಿಗೆ ಬರ್ಬೇಕಂತೆ. ಬರುವಾಗ ಹೇಗೆ ಬರ್ಬೇಕು ಅಂತ ಗೊತ್ತುಂಟಾ? ಹೇಗೆ ಬರ್ಬೇಕು? ನಿನ್ನ ಜೊತೆಯಲ್ಲಿ ಅವ ಇದ್ದಾನಂತಲ್ಲ, ಯಾರವ ದನ ಮೇಯಿಸುವವ. ಹಾಗೆಲ್ಲ ಹೇಳಬಾರ್ದು. ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ನಿನಗೆ, ನಮಗೆ ಅವ ದನ ಮೇಯಿಸುವವ. ಅವ ಇದ್ದಾನಲ್ಲ. ದನ ಮೇಯಿಸುವ ಅಂತ ಪರಿಹಾಸ್ಯ ಮಾಡಬೇಡ. ಏನು ದನ ಮೇಯಿಸುವ ಅಂತ ಪರಿಹಾಸ್ಯ ಮಾಡಬೇಡ. ಏನಾಯ್ತು? ಪರಿಹಾಸ್ಯ ಮಾಡಬೇಡ ಅಂತ ಮಾಡಬಾರ್ದು. ದನವನ್ನು ಪೋಷಿಸಿದರೆ ಮಾತ್ರ ಮಣ್ಣು ಫಲವತ್ತಾಗುವುದಕ್ಕೆ ಸಾಧ್ಯ, ನಮಗೆ ಉಣ್ಣುವುದಕ್ಕೆ ಸಾಧ್ಯ. ಕೆಲವರೆಲ್ಲ ಸೆಗಣಿ ಎನ್ನುವ ಹಾಗೆ ಪರಿಹಾಸ್ಯ ಮಾಡುವಂತಹ ಬುದ್ಧಿಜೀವಿಗಳಿದ್ದಾರೆ ಸಮಾಜದಲ್ಲಿ. ಸಗಣಿಯನ್ನು ನಾವು ಪೂಜಿಸಿದ್ರೆ ನಮಗೆ ಅನ್ನ ಸಿಗುವುದಕ್ಕೆ ಸಾಧ್ಯ. ಈಗ ನೀನ್ ನನಗೆ ಅದರ ಬಗ್ಗೆ ಎಲ್ಲ ಪಾಠ ಮಾಡಬೇಡ. ನಾನು ಬಂದ ವಿಷಯ ಬೇರೆ. ಈಗ ನಿನ್ನ ಜೊತೆ ಅವ ಇದ್ದಾನೆ, ಮತ್ತೆ ನಿನ್ನ ಧ್ವಜದಲ್ಲಿ ಅವ ಮಂಗ ಇದ್ದಾನಲ್ಲ. ಹಾಗೆಲ್ಲ ಹೇಳಬಾರ್ದ. ಕಪೀಶ್ವರ ನಿನಗೆ ಅವರಿದ್ದಾರೆ ಅಂತ ನಿನಗೆ ಸ್ವಲ್ಪ ಅಹಂಕಾರ ಉಂಟು. ಅವರ ವಿಷಯ ಬಿಡು. ಆ ಕೈಲಾಸದಲ್ಲಿರುವ ಶಶಿಮೌಳಿಯನ್ನು ನೀನು ಬೇಕಾದ್ರೂ ಶಶಿಮೌಳಿ ಕರ್ಕೊಂಡು ಬರ್ಬೇಕಂತೆ. ನಿನಗೆ ಬಾರದಿದ್ರೆ ಬರುವ ಸಂಗರಕ್ಕೆ ಬೇಕಾದವರನ್ನೊಳಗೊಂಡಾಗ ನೀನಾಳಾಗಿ ಬಂದವ ಅಲ್ಲ ಅಂತ ಆದ್ರೆ ನಿನ್ನ ಶಿರಚ್ಛೇದನ ಮಾಡ್ತಿದ್ದೆ. ಓರ್ವ ದೂತನಾಗಿ ಬಂದ ಕಾರಣದಿಂದಲಾಗಿ ದೂತನಿಗೆ ನೋವು ಮಾಡುವುದು ಸರಿಯಲ್ಲ. ಅಲ್ಲ, ದೂತವದೆ ನಿಷಿದ್ಧ ಎನ್ನುವ ಕಾರಣದಿಂದ ನಿನ್ನನ್ನು ಬಿಡ್ತೇನೆ. ನಿನ್ನ ಹುಚ್ಚುಂಟಲ್ಲ, ಹುಚ್ಚನ್ನೆಲ್ಲ ಬಿಡಿಸಿ ಬರ್ತಾ ಇಲ್ಲ ನೀನು. ಇಲ್ಲ, ಬರುವುದಿಲ್ಲ. ಬರದಿದ್ರೆ ಏನು ಮಾಡ್ಬೇಕು ಅಂತ ಗೊತ್ತುಂಟು. ಕೇಳು ಧರ್ಮಾನುಜಾತ ಸಂಗರಕ್ಕೆ ಬೇಳು ಮುರ್ಲೋಕ ಕೇಳು ಧರ್ಮಾನುಜಾತ ಸಂಗರಕ್ಕೆ ಬೇಳು ಮುರ್ಲೋಕ ಖ್ಯಾತ ಕಲಿಗಟ್ಟು ಗತಿ ಕರಿದು ಈ ಮನಿಗಸ ದಳವಾಗಿ ತೋರುವುದು, ಈ ಮನಿಗಸ ದಳವಾಗಿ ತೋರುವುದು. ಒಳ ಹೋಗಲರಿದು ಮಾತೆಯರಿಗಿಂತಿನ ನಡಿನ ವ್ಯೂಗದ ಕೋಟೆಯ ಕೇಳು ಧರ್ಮಾನುಜಾತ ಚಕ್ರಕ್ಕೆ ಬೇಳು ಮುರ್ಲೋಕ ಖ್ಯಾತ ಅರ್ಜುನ. ಮಹಾಶಯರಿಗೆ ಗೌರವಪೂರ್ವಕವಾದ ನಮನಗಳು. ಎದ್ದೇಳು, ಯಾರೆಂಬುದಾಗಿ ಅರ್ಥವಾಗಲಿಲ್ಲ. ಆಚಾರ್ಯ ದ್ರೋಣರೇ ಕಳುಹಿಸಿಕೊಟ್ಟ ದೂತನಾಗಿದ್ದೇನೆ. ಆಚಾರ್ಯ ದ್ರೋಣರು ಕಳುಹಿಸಿದಂತಹ ದೂತ. ಈರುವರು ದೂತರೆ, ಏನು ವ್ಯತ್ಯಾಸವನ್ನು ನಾನು ಕಾಣುತ್ತಾ ಇದ್ದೇನೆ. ಆತ ಶುದ್ಧ ಅಧಿಕ ಪ್ರಸಂಗಿ, ನೀನು ಮಾತ್ರ ಸಂಸ್ಕಾರಯುತ. ಒಡೆಯ ಹೇಗಿರ್ತಾನೆ ಹಾಗೆ ಆಳುಗಳಿರುವುದಕ್ಕೆ ಸಾಧ್ಯ ಅಲ್ಲವೇ? ಯಾಕೆ ಬಂದೆ ಪ್ರಭು? ನಾಳೆಯ ದಿನ ವಿಶೇಷವಾಗಿ 13ನೇ ದಿನ ನಡೆಯುವಂತ ಯುದ್ಧಕ್ಕೆ ಆಚಾರ್ಯ ದ್ರೋಣರ ಸಾರಥ್ಯದಲ್ಲಿ ವ್ಯೂಹವೊಂದನ್ನ ರಚಿಸಿದ್ದಾರೆ. ಅದೇ ಚಕ್ರವ್ಯೂಹ. ಅದನ್ನ ಭೇದಿಸುವುದಕ್ಕೆ ಪ್ರಾರ್ಥನೆ ಬರಬೇಕು. ಹೀಗೊಂದು ಕಟ್ಟಪ್ಪಣೆಯಾಗಿದೆ. ದಯವಿಟ್ಟು ತಾವುಗಳು ಬರಬೇಕು ಅಂತ ವಿನಂತಿ. ಆ ಬಗ್ಗೆ ನಾನು ಯೋಚಿಸ್ತೇನೆ. ಏನು ಮಾಡೋಣ ಎನ್ನುವ ಹಾಗೆ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಸಂದಿಗ್ಧತೆಯಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ. ಎರಡು ಕಡೆಗಳಿಗೆ ಒಂದೇ ಸಮಯದಲ್ಲಿ ಯುದ್ಧಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಏನು ಮಾಡೋಣ? ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಿಸುವವ ಬೇರೆ ಯಾರೂ ಅಲ್ಲ, ಭಾವನೂ ದೇವನೂ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಆತನನ್ನೇ ಧ್ಯಾನಿಸಿಕೊಳ್ತೇನೆ. ನರನ ಮೈದಳವಿ ನಿಲ್ಲಿಸಿದತ್ತಗಳೇನು ಪಾರ್ಥ. ಒಂದರ್ಥದ ಸಮಸ್ಯೆಯ ಸುಳಿಯಲ್ಲೇ ಇದ್ದಂತಹ ನಾವುಗಳು
ಉತ್ತರಿಸಿಕೊಂಡು ಎತ್ತರವಾಗಿರುವಂತಹ ಸಾಮ್ರಾಟ ಯಾರು ಎನ್ನುವುದನ್ನು ನಿರೀಕ್ಷಿಸುವ ಕಾಲಘಟ್ಟದಲ್ಲಿ ಕುರುಕ್ಷೇತ್ರದ ಕಡಲಕಡದಲ್ಲಿ ಇವತ್ತಿಗೆ 13ನೆಯ ದಿವಸ ನೀನು ನನ್ನನ್ನು ಬರಬೇಕು ಅಂತ ಬರಮಾಡಿಕೊಂಡಿಯಲ್ಲ. ನಿಜ. ಯುದ್ಧಕ್ಕೆ ಹೊರಡಬೇಕಾದ ಹೊತ್ತಿದು. ನಾನೂ ರಥಗಳನ್ನು ಸಿದ್ಧಪಡಿಸುತ್ತಾ ಕುದುರೆಗಳಿಗೆ ಬೇಕಾದದ್ದನ್ನು ಕೊಡುತ್ತಾ ಅವುಗಳನ್ನು ಸಿದ್ಧಪಡಿಸುತ್ತಿದ್ದೆ. ಮತ್ತೆ ನೀನು ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಕರೆಸಿಕೊಂಡಿದ್ದಿ ಅಂತ ಆದ್ರೆ ಏನೋ ಒಂದು ಸಮಸ್ಯೆ ನಿನಗೆ ಬಂದಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಏನಾಗಬೇಕು? ಓ ವಾಸುದೇವ, ಕೇಳಯ್ಯ ನಾನೆಂಬ ನುಡಿಯ ವಾಸುದೇವ, ಸಂದಿಗ್ಧತೆಯ ಸುಳಿಯಲ್ಲಿ ನಾನು ತೊಳಲಾಡುತ್ತಾ ಇದ್ದೇನೆ. ಪಾತಾಳವಾಸಿಗಳಾದಂತಹ ಸಂಶಬ್ದಕರು ಯುದ್ಧಕ್ಕಾಗಿ ಬಂದು ಕುರುಕ್ಷೇತ್ರದ ಹೊರ ವಲಯದಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಆಳೋರ್ವನನ್ನು ಕಳುಹಿಸಿದರು. ಮತ್ತೇನು ಅಲ್ಲ, ಯುದ್ಧಕ್ಕಾಗಿ ನೀನು ಬರಬೇಕು ಎನ್ನುವ ಹಾಗೆ. ಅದೇ ಸಂದರ್ಭದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ಓರ್ವ ಆಳನ್ನು ಕಳುಹಿಸಿದ್ದಾರೆ. ಚಕ್ರವ್ಯೂಹವನ್ನು ಬಲಿದಿದ್ದೇನೆ, ಪಾರ್ಥ ನೀನೇ ಯುದ್ಧಕ್ಕೆ ಬರಬೇಕು ಎನ್ನುವ ಹಾಗೆ. ಎರಡು ಕಡೆಗಳಿಗೂ ಏಕ ಸಮಯದಲ್ಲಿ ಯುದ್ಧಕ್ಕೆ ಹೋಗುವುದಕ್ಕೆ ಸಾಧ್ಯವಿದೆಯೇ? ಆ ಕಾರಣದಿಂದ ಈ ಸಮಸ್ಯೆಯನ್ನು ನೀನೇ ಪರಿಹರಿಸಬೇಕು ಎನ್ನುವ ಹಾಗೆ ಓ ವಾಸುದೇವ ನಿನ್ನಲ್ಲಿ ಬೇಡಿಕೊಡ್ತಾ ಇದ್ದೇನೆ. ನಿನಗೆ ಮಾತ್ರ ಅಲ್ಲ, ಕೇಳುವಾಗ ನನಗೂ ಸ್ವಲ್ಪ ಸಮಸ್ಯೆ ಗಂಭೀರ ಉಂಟು ಅಂತ ಆಗುತ್ತದೆ. ಸರಿ. ಆದದ್ದರಿಂದ ಒಂದು ಕ್ಷಣ ನನ್ನಷ್ಟಕ್ಕೆ ನನ್ನನ್ನು ಬಿಡು. ಚಿಂತಿಸಿ ಸರಿಯಾದಂತಹ ತೀರ್ಮಾನ ಆದ ಮೇಲೆ ನಿನ್ನನ್ನು ಕರೆಸಿಕೊಳ್ತೇನೆ. ಆಗಲಿ ದೇವರೇ. ಮೋಹನದುಳಿದರೆಲ್ಲವಗೆ ಮುಂದಡುವಿಲ್ಲ ಕಲಿಯುಗದೊಳೆನು ತಾಯ ತಿಳಿದು ಪಡುಗುಣದಿಂದ ಹೇಳುವುದು ತಪ್ತಕರು ಅಳಲಿಗೊಡಲಿರುವುದು ಬೇಗದಲ್ಲಿ ಯೋಚಿಸ್ತಾ ಇದ್ದೆ ನಾನು. ಎಲ್ಲ ಸರಿಯಾಗಬೇಕಲ್ಲ. ಆಗುವುದಕ್ಕೆ ನನ್ನ ಅಳಿಯ, ನನ್ನ ಪ್ರೀತಿಯ ತಂಗಿಯಾದಂತಹ ಸುಭದ್ರೆಯ ಮಗ ಅಭಿಮನ್ಯು ಕುಮಾರ, ಅವನಿಗೆ ಹೆಚ್ಚು ಆಯುಷ್ಯ ಇಲ್ಲ. ಎರಡು ಕಾರಣಗಳಿಂದ ಇಲ್ಲ. ಒಂದು, ನನ್ನನ್ನು ದ್ವೇಷಿಸುತ್ತಾ ಇದ್ದಂತಹ ಒಂದು ಜೀವವೇ ಇಲ್ಲಿ ಹುಟ್ಟಿದೆ ಎನ್ನುವ ಕಾರಣಕ್ಕೂ ಅವನಿಗೆ ಹೆಚ್ಚು ಆಯುಷ್ಯ ಇಲ್ಲ. ಇನ್ನೊಂದು, ಚಂದ್ರನ ಮಗನಾದಂತಹ ವರ್ಚಸ್ಸು ಎನ್ನುವವ ಈ ರೂಪದಿಂದ ಹುಟ್ಟಿಕೊಂಡ ಕಾರಣವು ತನ್ನ ಮಗನನ್ನು ಹೆಚ್ಚು ಕಾಲ ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ ಚಂದ್ರನಿಗೆ ಕೊಟ್ಟ ಮಾತಿನ ಅನ್ವಯ ಇವನನ್ನು ಆದಷ್ಟು ಬೇಗನೆ ಇಲ್ಲಿಂದ ಕಳುಹಿಸಿಕೊಡ್ಬೇಕು. ಅಭಿಮನ್ಯು ಕುಮಾರ ಈ ಚಕ್ರವ್ಯೂಹ, ಆಚಾರ್ಯ ದ್ರೋಣರು ಬಲಿದಿರುವಂತಹ ಚಕ್ರವ್ಯೂಹದಲ್ಲಿಯೇ ಮರಣವನ್ನು ಹೊಂದಬೇಕು. ಒಂದು ವೇಳೆ ಇಲ್ಲಿ ಯಾವ ಬದುಕಿ ಉಳಿದ ಅಂತ ಇದ್ರೆ ಮತ್ತೆ ಬರುವಂತಹ ಕಲಿಯುಗದಲ್ಲಿಯೂ ಅವನಿಗೆ ಮರಣ ಇಲ್ಲ. ಅಳಿಯನಿ ಮೋಹರದೊಳಗೆ ಉಳಿದನಾದರೆ ಮತ್ತವಗೆ ಕಲಿಯುಗದಲ್ಲಿಯೂ ಅಳಿವಿಲ್ಲ ಎನ್ನುವುದನ್ನು ಅರ್ಥ ಮಾಡಿದ ನಾನು ಅರ್ಜುನನನ್ನು ಹೇಗಾದರೂ ಚಕ್ರವ್ಯೂಹಕ್ಕೆ ಹೋಗದಂತೆ ತಪ್ಪಿಸಬೇಕು. ಬಂದಿದೆಯಲ್ಲ ದೂತರ ಮೂಲಕ ವರ್ತಮಾನ. ಸಂಸಪ್ತಕರು ಅಂದರೆ ಶಪಥಬದ್ಧವಾಗಿಯೇ ಯುದ್ಧ ಮಾಡತಕ್ಕವರು, ಅಂತವರ ಬಳಿಗೆ ಅರ್ಜುನನನ್ನು ಕಟ್ಟಿಕೊಂಡು ಹೋದೆ ಅಂತಾದ್ರೆ ಬಂದಿರುವಂತಹ ಕರೆಗೆ ಏನು ಅಂತ ಧರ್ಮರಾಯನೇ ಚಿಂತಿಸ್ತಾನೆ. ಆ ಹೊತ್ತಿಗೆ ಎಲ್ಲ ವ್ಯವಸ್ಥೆ ಸರಿಯಾಗ್ತದೆ. ಅರ್ಜುನ, ತೀರ್ಮಾನ ಬಂತು. ಹೇಗೆ? ಯಾವುದು ಗರಿಷ್ಠ ಕನಿಷ್ಠ ಎನ್ನುವುದರ ಕಡೆಗೆ ಲಕ್ಷ್ಯ ಹರಿಸಿದಾಗ ನಿನ್ನಂತಹ ಒಬ್ಬ ಯೋಧ ಇವತ್ತಿನ ದಿವಸ ಪಾತಾಳ ಲೋಕವಾಸಿಗಳಾದಂತಹ ಸಂಶಬ್ದಕರಲ್ಲಿಯೇ ಯುದ್ಧ ಮಾಡುವುದು ಸೂಕ್ತ. ಖಂಡಿತವಾಗಿಯೂ ಪ್ರಶ್ನಿಸುವುದಿಲ್ಲ. ಹಾಗಿದ್ದರೆ ರಣಕ್ಷೇತ್ರಕ್ಕೆ ಧುಮುಕೋಣ. ಒಂದು ಪ್ರಶ್ನೆ ಬರ್ತದೆ, ಏನು? ಇಲ್ಲಿಗೆ ಯಾರು? ಗುರುಗಳಲ್ಲಿ ಯುದ್ಧ ಮಾಡಬೇಕಲ್ಲ. ಹೌದು. ಅದಕ್ಕೇನು ವ್ಯವಸ್ಥೆ? ಅದಕ್ಕೊಂದು ಉತ್ತರವನ್ನು ಕಾಣದೆ ನಾನು ನಿನ್ನನ್ನು ಅಲ್ಲಿಗೆ ಕಳಿಸಿಕೊಡ್ತೇನೆ. ಏನು ಉತ್ತರವು? ಭಗವನೇ ಭಗವನೇ ನಿನ್ನಯ ಕುಮಾರನಿ ಸಮರವನು ಕಳೆಯದೆ
ಅಲ್ಲಿಗೆ ನಾವು ಹೋದ್ರೆ ಇಲ್ಲಿಗೆ ಏನು ಎನ್ನುವಂತಹ ಚಿಂತೆ ನಮ್ಮನ್ನು ಕಾಡಿಯೇ ಕಾಡ್ತದೆ. ಸರಿ, ಎಲ್ಲಿಯಾದ್ರೂ ಇಲ್ಲಿಗೆ ಜನ ಇಲ್ಲ ಅಂತ ಬಂದ್ರೆ ನಿನ್ನ ಮಗನಾದಂತ ಅಭಿಮನ್ಯು ಕುಮಾರ ಯಾವ ಕಾಲಕ್ಕೂ ಮಣಿದು ನಿಲ್ಲುವವನಲ್ಲ. ನನ್ನ ಮಗ ಅಭಿಮನ್ಯು ಬರೇ ಚಿಕ್ಕವನಲ್ವೇ? ಅವನಿಗೆ ಗೊತ್ತು ಚಕ್ರವ್ಯೂಹವನ್ನು ಹೇಗೆ ಹೋಗಬೇಕು ಎನ್ನುವಂತಹ ಸಮಸ್ತ ವಿಚಾರವನ್ನು ತಿಳಿದಿರುವಂತಹ ನಿನ್ನ ಕುಮಾರ ಇವತ್ತು ಹೋದ ಅಂತ ಇದ್ರೆ ರಿಪುಭಟನನ್ನು ಧನಾಹಾನಿ ಮಾಡಿ ವಿಶಿಷ್ಟವಾದಂತಹ ಒಂದು ಹೆಸರನ್ನು ಇವತ್ತಿನ ಯುದ್ಧದಲ್ಲಿ ನಿಮ್ಮ ಬಗೆಗೆ ಮಾಡಿಯೇ ಮಾಡ್ತಾನೆ. ಒಂದು ಮಾತು ಹೇಳಲ್ಲ, ಪಗಲರಸನ ಆರೋಗಣೆಗೆ ಸೊಡರ ಕುಡಿಬೇಕೆ? ಸೂರ್ಯದೇವ ಊಟಕ್ಕೆ ಕೂತ್ಕೊಳ್ತಾನೆ ಅಂತ ಆದ್ರೆ ಮತ್ತೊಂದು ಬೆಳಕಿನ ಅವಸ್ಥೆ ಇದೆಯೇ? ಖಂಡಿತ. ನಿನ್ನ ಮಗನಾದಂತಹ ಅಭಿಮನ್ಯು ಕುಮಾರ ಚಕ್ರವ್ಯೂಹಕ್ಕೆ ಧುಮುಕಿದ ಅಂತ ಇದ್ರೆ ಮತ್ತೊಬ್ಬ ಬೇಕು ಅಂತ ಇಲ್ಲ. ಇನ್ನೊಂದು ಅರ್ಜುನ, ಎಲ್ಲ ಕಡೆಗೂ ನಾವೇ ಹೋದ್ರೆ ಮತ್ತೆ ನಮ್ಮ ಹಿಂದಿನವರಿಗೆ ರಂಗ ಯಾವಾಗ ಸಿಕ್ಕುವುದು? ಅದು ಸತ್ಯ. ಇವತ್ತೊಂದು ರಂಗಸ್ಥಳವನ್ನು ಅವನಿಗೆ ಮಾಡಿಕೊಡೋಣ. ಅವನ ಹೆಸರಿನಲ್ಲಿ ಪ್ರಪಂಚ. ಮುಂದೊಂದು ದಿನ ಕುರುಕ್ಷೇತ್ರದ 13ನೆಯ ದಿವಸ, ಅದು 13 ಎಲ್ರಿಗೂ ಆಗಲಿ. ನೋಡೋಣ. ದೇವರೇ, ನಿಮ್ಮ ಮಾತನ್ನು ಖಂಡಿತವಾಗಿಯೂ ಪ್ರಶ್ನಿಸುವುದಿಲ್ಲ. ಸಂಪೂರ್ಣ ವಿಶ್ವಾಸ ನನಗೆ ಬಂದಿದೆ. ಹಾಗಿದ್ದರೆ ಸಂಶಪ್ತಕರೊಂದಿಗೆ ಹೋರಾಟವನ್ನು ನಡೆಸುವುದಕ್ಕೆ ತಂದೆಯನ್ನು ಕೊಂದವರೀನಿ ಅಂದು ನಿನ್ನನ್ನು ಈಗ ಮುಗಿಸುವುದಕ್ಕೆ ಬಂದಿದ್ದೇವೆ. ಸಿದ್ಧರಾಗೋಣ.
ತೀರಿಸುವುದಕ್ಕಾಗಿಯೇ ಬಂದವರಿದ್ದೇವೆ. ನೋಡೋಣ ನಿನ್ನ ಬರ. ಈ ಸಮಯದಲ್ಲಿ ಸಿಕ್ಕಿದೆಯಾ ನಿನ್ನ ತಲೆಯನ್ನು ಕಡಿಯುವವನು.
ಸೇರಿ ನಮ್ಮ ತಂದೆಯನ್ನು ವಧಿಸಿದವ ಸೇಡು ತೀರಿಸುವುದಕ್ಕಾಗಿ ಇಷ್ಟರವರೆಗೆ ಕಾಯ್ತಾ ಇದ್ದವರು ಅವಕಾಶ ಸಿಕ್ಕಿದೆ ಬಾಯುಧ ಯಾರು ವರ್ತಿಸುತ್ತಾರೋ ಅವರಿಗೆ ಬದುಕುವಂತಹ ಅಧಿಕಾರವೇ ಇಲ್ಲ. ಧರ್ಮ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅಂತವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಧರ್ಮದ ನಾಶಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅಂತವರು ಆ ಧರ್ಮವೇ ನಾಶ ಮಾಡ್ತದೆ. ನಿನ್ನಪ್ಪ ಅನ್ಯಾಯ ಮಾಡಿದ, ಅವ ಸತ್ತ, ಅಪ್ಪ ಇದ್ದಲ್ಲಿಗೆ ನಿನ್ನದು ಕಳಿ
ಇಲ್ಲ. ಅಷ್ಟು ಮಂದಿಗಳ ಎಡೆಯಲ್ಲಿ ನೀನಲ್ಲದೆ ಇದ್ರೆ ಬೇರೆಯವರಿಂದ ಕಾಣಿಸಿಕೊಳ್ಳಿಕ್ಕೆ ಕಷ್ಟ ಉಂಟು ಬಾ. ಅಷ್ಟು ಮಾಡಿದಿ ನೀನು. ಕಟ್ಟ ಕಡೆಗೆ ಏನ್ ಮಾಡಿದ್ರು ಅವರು? ಓಡುವುದಕ್ಕೆ ಆರಂಭ ಮಾಡಿದ್ರು. ಸರಿ, ಇವತ್ತು ನಮಗೆ ಅವರನ್ನು ಕೊಲ್ಲುವುದಕ್ಕೆ ಆಗದೇ ಇದ್ರು ನಿನ್ನಿಂದಲೇ ಅವರು ಸಾಯಬೇಕಾದವರು. ಒಟ್ಟು ಕುರುಕ್ಷೇತ್ರ ಮುಗಿಯುವುದಕ್ಕಿಂತ ಮೊದಲಾಗಿ ಅವರು ನಿನ್ನ ಕೈಯಲ್ಲೇ ಸಾಯ್ತಾರೆ ಕಂಡಿದ್ದು. ಸರಿ, ಇದರಿಂದ ಏನರ್ಥ ಆಯಿತು? ಏನು? ಕೌರವ ಎಷ್ಟೇ ಬಲವನ್ನು ಸಂಚಯ ಮಾಡಲಿ, ಇಲ್ಲದೇ ಇದ್ದ ಬಲವನ್ನು ಯಾವ ಮೂಲೆಯಿಂದ ಬೇಕಾದರೂ ತರಲಿ, ಧರ್ಮಕ್ಕೆ ಜಯವಾಗ್ತದೆ ಎನ್ನುವುದು ಬಿಂಬಿತವಾಯಿತು. ಸತ್ಯ. ಶಪಥಬದ್ಧವಾಗಿ ಹೋರಾಡಬಲ್ಲವರಾದರೂ ನಿನ್ನ ಮಾರ್ಗಣದ ಆ ಉರಿಗೆ ಎಲ್ಲರೂ ಮೈ ಮರೆತು ಓಡುವುದಕ್ಕೆ ಆರಂಭ ಮಾಡಿ ಶಪಥವೇ ಮರೆತು ಹೋಯಿತು. ಹಾಗಾದ್ರೆ ಇವತ್ತಿನ ದಿವಸ ಯುದ್ಧದಲ್ಲಿ ಒಂದು ಮಟ್ಟಿನಲ್ಲಿ ನಾವು ಗೆದ್ದಿದ್ದೇವೆ. ಸತ್ಯ. ಈಗಾಗಲೇ ನಿನ್ನ ಮಗ ಹೋಗಿರಬಹುದು. ಅಲ್ಲಿಯ ಕತೆ ಏನು ಅಂತ ಶಿಬಿರಕ್ಕೆ ಹೋಗಿ ತಿಳಿಯೋಣ. ಆಗ್ಲಿ ದೇವ್ರೇ. ಹೀಗೆ